ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರ್ನಾಟಕದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಕಂದಾಯ ಸಚಿವರಿಗೆ ಮತ್ತು ಅರಣ್ಯ ಸಚಿವರಿಗೆ, ಇಲಾಖೆಯ ಸಚಿವರಿಗೆ ಕಳಂಜದಲ್ಲಿ ನಡೆದಂತಹ ಘಟನೆಯನ್ನೇ ಮಾನದಂಡವಾಗಿಟ್ಟುಕೊಂಡು ಪಶ್ಚಿಮ ಘಟ್ಟದ ತಪ್ಪಲಲ್ಲಿರುವ ಮಲೆನಾಡು ಪ್ರದೇಶದಲ್ಲಿರುವ ಪಾರಂಪರಿಕ ಅರಣ್ಯವಾಸಿಗಳು ಹಲವಾರು ತಲೆಮಾರುಗಳಿಂದ ಈ ಪ್ರದೇಶದಲ್ಲಿ ವಾಸಿಸುವಂತಹ ಎಲ್ಲರ ಸಮಸ್ಯೆಗಳಿಗೆ ಸೂಕ್ತವಾದ ಪರಿಹಾರವನ್ನು ನೀಡುವ ದೃಷ್ಟಿಯಲ್ಲಿ ಎಲ್ಲ ಒತ್ತುವರಿಗಳ ಬಗ್ಗೆ ಸರಕಾರ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳುವ ಒತ್ತಾಯಕ್ಕೋಸ್ಕರ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ 28/6/2016 ಸುತ್ತೋಲೆಯನ್ನು ತಮಗೆಲ್ಲರಿಗೂ ಕೊಡಲಾಗ್ತದೆ. ದಯಮಾಡಿ ಈ ಸುತ್ತೋಲೆಯಲ್ಲಿರುವಂತಹ ಅಂಶಗಳನ್ನು ದೃಶ್ಯ ಮಾಧ್ಯಮದ ದೃಷ್ಟಿಯಲ್ಲಿ ನಾನು ಕೆಲವೊಂದು ಪ್ರಮುಖ ಸಂಗತಿಗಳನ್ನು ಹೇಳ್ತೇನೆ. ಉಳಿದಂತೆ ತಾವು ಪತ್ರಿಕಾ ವರದಿಯಲ್ಲಿ ಇದರಲ್ಲಿ ಬರೆದಿರುವಂತಹ ಅಂಶಗಳನ್ನು ಸಾರ್ವಜನಿಕರ ಗಮನಕ್ಕೆ, ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹೇಳಿ ನಾನು ವಿನಂತಿಸ್ತೇನೆ. ವಿಷಯ ಅರಣ್ಯ ಒತ್ತುವರಿ ಮತ್ತು ಆತನ ಪಟ್ಟಾ ಜಮೀನು ಸೇರಿ 3 ಎಕರೆಗಿಂತ ಕಡಿಮೆ ಇರುವ ಅರಣ್ಯ ಒತ್ತುವರಿದಾರರನ್ನು ಒಕ್ಕಲೆಬ್ಬಿಸಬಾರದು ಎಂಬುದರ ಬಗ್ಗೆ ಕೊಟ್ಟಂತಹ ಸುತ್ತೋಲೆ ಇದು. ಇದರಲ್ಲಿ ಮುಖ್ಯವಾಗಿ ಇರುವಂತಹ ವಿಷಯ 27/4/1978 ಪೂರ್ವದಲ್ಲಿ ಮಾಡಿದ್ದಂತಹ 14,848.83 ಹೆಕ್ಟೇರ್ ಅರಣ್ಯ ಒತ್ತುವರಿಗಳನ್ನು ಅರಣ್ಯ ಕಾಯ್ದೆ 1980 ಅಡಿಯಲ್ಲಿ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಮಂತ್ರಾಲಯದ ಪತ್ರ ಸಂಖ್ಯೆ 8-50/95 FC ದಿನಾಂಕ 15/15/96 ಕೆಲವು ಷರತ್ತುಗಳನ್ನು ವಿಧಿಸಿ ಸಕ್ರಮಗೊಳಿಸಲು ಅನುಮತಿ ನೀಡುತ್ತಿದೆ. ತಮ್ಮ ಗಮನಕ್ಕೆ ಅಂತ ಹೇಳಿದರೆ 78ರ ಮೊದಲು ಯಾರೆಲ್ಲ ಆ ಸರ್ಕಾರಿ ಜಾಗದಲ್ಲಿ ಆಕ್ರಮಣ ಮಾಡಿದ್ರು ಅವರಿಗೆ ಷರತ್ತುಬದ್ಧವಾಗಿ ಸಕ್ರಮಗೊಳಿಸುವುದಕ್ಕೆ ಕೇಂದ್ರ ಸರ್ಕಾರದ ಅನುಮತಿ ನೀಡುತ್ತೆ. ಆದರೆ 1996ರಲ್ಲಿ ಕೇಂದ್ರ ಸರ್ಕಾರದ ಅನುಮತಿ ಕೋರಿ ಸಲ್ಲಿಸಲಾಗಿರುವ ಪ್ರಸ್ತಾವನೆಗಳಲ್ಲಿ ಕೆಲವು ಅರ್ಹ ಒತ್ತುವರಿದಾರರ ಪ್ರಕರಣಗಳು ಕೈಬಿಟ್ಟು ಹೋಗಿರುವುದು ಸರ್ಕಾರದ ಗಮನಕ್ಕೆ ಬಂದಿದ್ದು, ಸರ್ಕಾರಕ್ಕೆ ಅವರು ಕೇಂದ್ರಕ್ಕೆ ಕಳಿಸಿದಂತಹ ರಿಪೋರ್ಟಿನಲ್ಲಿ ಅರ್ಹ ಫಲಾನುಭವಿಗಳನ್ನು ಅವರು ಕೈಬಿಟ್ಟಿದ್ದಾರೆ ಅಂತ ಹೇಳುವಂಥದ್ದು ಸರ್ಕಾರದ ಗಮನದಲ್ಲಿ ಇದೆ. 3 ಎಕರೆಗಿಂತ ಕಡಿಮೆ ಇರುವ ಅರ್ಹ ಪ್ರಕರಣಗಳನ್ನು ಭಾರತ ಸರ್ಕಾರಕ್ಕೆ ಅರಣ್ಯ ಕಾಯ್ದೆಯ ಪ್ರಕಾರ ಶಿಫಾರಸು ಮಾಡಬೇಕು ಅಂತ ಹೇಳುವಂತಹ ನಿರ್ಣಯವನ್ನು 28/6/2016 ಆಗಿನ ಸಿದ್ದರಾಮಯ್ಯನವರ ಸರ್ಕಾರ ಈ ನಿರ್ಣಯಕ್ಕೆ ಬಂದಿದೆ. ಇನ್ನು ಕೆಲವು ಪ್ರದೇಶಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಕೇಂದ್ರದಿಂದ ಅರಣ್ಯ ಇಲಾಖೆ ಕೊಟ್ಟಿದ್ರೂ ಕೂಡ
ಅಂತಹ ಅರಣ್ಯ ಭೂಮಿಯನ್ನು ಅಂತೇಳಿದರೆ ಇವರಿಗೆ ಡಿನೋಟಿಸ್ ಕೊಡಬಹುದು ಅಂತ ಹೇಳಿ ಕೊಟ್ಟ ಭೂಮಿಯನ್ನು ಕೂಡ ಡಿನೋಟಿಫಿಕೇಶನ್ ಮಾಡದೇ ಇರುವುದರಿಂದಾಗಿ ಇವತ್ತಿಗೂ ಅದು ಅರಣ್ಯ ಅಂಥೇಳಿ RTCಯಲ್ಲಿ ಮುಂದುವರಿತಾ ಇದೆ. ಅದರ ಜೊತೆಗೆ ಸರ್ಕಾರ ಇದು ಕ್ಯಾಬಿನೆಟ್ ತಗೊಂಡಂಥ ಡಿಸಿಷನ್ ಮತ್ತು ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ಡಿಸಿಷನ್, ಒಂದು ವೇಳೆ ಅರಣ್ಯ ಭೂಮಿಯಲ್ಲೇ ಇದ್ದಾರೆ ಅಂಥೇಳಿ ಆದರೆ ಅಂತಹ ಒತ್ತುವರಿದಾರರಿಗೆ ಪುನರ್ವಸತಿ ಮತ್ತು ಪುನರ್ವ್ಯವಸ್ಥೆಯ ಪ್ಯಾಕೇಜ್ ಕಲ್ಪಿಸುವ ಬಗ್ಗೆ ಸರ್ಕಾರದ ಹಂತದಲ್ಲಿ ಪರಿಶೀಲಿಸಲಾಗುವುದು. ಒಂದು ಮೊದಲು ಕೊಟ್ಟಂತಹ ವ್ಯವಸ್ಥೆಯಲ್ಲಿ ಕೇಂದ್ರಕ್ಕೆ ಸಲ್ಲಿಸಿದಂತಹ ರಿಪೋರ್ಟಿನಲ್ಲಿ ಅರ್ಹ ಒತ್ತುವರಿದಾರರನ್ನು ಬಿಟ್ಟಿದ್ದಾರೆ. ಎರಡನೇದು, ಇವತ್ತಿಗೂ ಕೂಡ ಡಿನೋಟಿಸ್ ಕೊಡಬೇಕು ಅಂತೇಳಿ ಹೇಳಿದಂತಹ ಭೂಮಿಗಳಲ್ಲಿ ಕೆಲವು ಭೂಮಿಗಳಲ್ಲಿ ಅದು ಅರಣ್ಯ ಅಂತ ಹೇಳಿಕೊಂಡು ಡಿನೋಟಿಫಿಕೇಶನ್ ಆಗದೆ ಮುಂದುವರಿತಾ ಇದ್ದಾರೆ. ಇದಕ್ಕಿಂತಲೂ ಮುಖ್ಯವಾಗಿ ಒಂದು ವೇಳೆ ಅರಣ್ಯ ಇಲಾಖೆಯಲ್ಲಿ ಜನಗಳು ಇದ್ದಾರೆ ಅಂಥೇಳಿ, ಭೂಮಿಯಲ್ಲಿ ಇದ್ದಾರೆ ಅಂಥೇಳಿ ಆದರೆ ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ನನ್ನ ಒತ್ತಾಯ ಸರ್ಕಾರದ ಮೇಲೆ, ಈ ಪರಿಸ್ಥಿತಿಯಲ್ಲಿರುವಾಗ ಸರ್ಕಾರ ತನ್ನ ಇಚ್ಛಾಶಕ್ತಿಯನ್ನು ತೋರಿಸಿ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ ಮತ್ತು ಮಲೆನಾಡಿನಲ್ಲಿ ಅರಣ್ಯ ಒತ್ತುವರಿ ಮಾಡಿಕೊಂಡು ಇರುವಂಥವರು ಈಗ ಕಳಂಜದ ಒಂದೇ ಪ್ರಕರಣದಲ್ಲಿ 78ರ ಮೊದಲು 80 ಜನ ಇದ್ದದ್ದು ಅಂತೇಳಿ ಅವರು ಹೇಳಿದರೂ ಕೂಡ ವಾಸ್ತವಿಕವಾಗಿ ಅಲ್ಲಿ ಇವತ್ತು 300ಕ್ಕೂ ಹೆಚ್ಚು ಮನೆಗಳಿದ್ದಾವೆ. 2 ಶಾಲೆ ಇದೆ. ನಾನು ಉದಾಹರಣೆಗೋಸ್ಕರ ಹೇಳ್ತಾ ಇದ್ದೇನೆ. ಅರಸಿನಮಕ್ಕಿಯ ರಸ್ತೆಯ ಮೇಲ್ಭಾಗದ ಪಂಚಾಯತ್ ಕಟ್ಟಡ, ಸೊಸೈಟಿ ಕಟ್ಟಡದಿಂದ ಹಿಡಿದು ಎಲ್ಲವೂ ಇವತ್ತಿಗೂ ಅರಣ್ಯ ಪ್ರದೇಶದಲ್ಲಿ ಇದೆ ಅಂತ ಹೇಳುವಂಥದ್ದು ನಮೂದಾಗಿದೆ. ಹಾಗಾದರೆ ಸರ್ಕಾರ ಆಫೀಸ್ನಲ್ಲೇ ಕೂತು, ಆಗಿನ ಯಾರು ರಿಪೋರ್ಟ್ ಕಳಿಸಿದ್ದಾರೆ ಅವರು ಆವಾಗ ಆಫೀಸ್ನಲ್ಲೇ ಕೂತು ಸರಿಯಾಗಿ ಸ್ಥಳ ಪರಿಶೀಲನೆ ಮಾಡದೆ ಎಲ್ಲ ಸರ್ವೆ ನಂಬರ್ಗಳನ್ನು ಅರಣ್ಯ ಅಂಥೇಳಿ ಕಳಿಸಿದರ ಪರಿಣಾಮವಾಗಿ ಇವತ್ತು ಜನ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಸರ್ಕಾರದ ಜವಾಬ್ದಾರಿ ಈಗ ಅದು. ಈ ಎಲ್ಲ ಪ್ರದೇಶಗಳಲ್ಲಿ ಈಗಂತೂ ತಾಂತ್ರಿಕವಾಗಿ ಅಳತೆ ಮಾಡುವಂತಹ ದೃಷ್ಟಿಯಲ್ಲಿ ಸಾಕಷ್ಟು ಸುಧಾರಿತ ಸಂಗತಿಗಳು ಬಂದಿರುವಾಗ ಬ್ರಿಟಿಷರ ಕಾಲದಲ್ಲಿ ಮಾಡಿದಂತಹ ಅಳತೆಯನ್ನು ಮಾನದಂಡವಾಗಿ ಇಟ್ಟುಕೊಳ್ಳದೆ ಹೊಸತಾಗಿ ಫಾರೆಸ್ಟ್ ಮತ್ತು ರೆವಿನ್ಯೂ ಇಲಾಖೆಯವರು ಕೇವಲ ಕಳಂಜ ಮಾತ್ರ ಅಲ್ಲ, ಈ ಉದ್ದಕ್ಕೂ ಈ ಪ್ರದೇಶಗಳಲ್ಲಿ ಜಂಟಿ ಸರ್ವೆ ಮಾಡಿ ಸಾವಿರಾರು ಕುಟುಂಬಗಳು ಪರಂಪರಾನುಗತವಾಗಿ ತಲೆಮಾರುಗಳಿಂದ ಈ ಪ್ರದೇಶದಲ್ಲಿ ವಾಸಿಸುವಂತಹ ವ್ಯಕ್ತಿಗಳಿಗೆ ಹಕ್ಕುಪತ್ರ ಕೊಡುವ ದೃಷ್ಟಿಯಲ್ಲಿ, ಅವರಿಗೆ ಒಂದು ಶಾಶ್ವತವಾದಂತಹ ಪರಿಹಾರ ಕೊಡುವ ದೃಷ್ಟಿಯಲ್ಲಿ ಸರ್ಕಾರ ಕ್ರಮ ವಹಿಸಬೇಕು ಅಂತ ಹೇಳುವಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತು ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ಶಾಸಕನಾಗಿ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ. ಇದು ಒಂದು ಭಾಗ. ಇದರ ಜೊತೆಗೆ ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರ ಇರುವಾಗಲೇ ಇವತ್ತು ಅರಣ್ಯ ಇಲಾಖೆ ಯಾವುದೇ ಪ್ರದೇಶವನ್ನು ಮುಟ್ಟಲಿಕ್ಕೆ ಹೋದ ತಕ್ಷಣ ಅದು ಅರಣ್ಯ ಇಲಾಖೆ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಅವರು ಕೊಡುವಂತಹ ಕಾರಣ ಯಾವುದು ಅಂಥೇಳಿ ಕೇಳಿದರೆ ಸುಪ್ರೀಂ ಕೋರ್ಟಿನ ತೀರ್ಪು. ಸುಪ್ರೀಂ ಕೋರ್ಟಿನ ತೀರ್ಪಿಗೆ ನೀವು ಸುಪ್ರೀಂ ಕೋರ್ಟಿಗೆ ನಾವೇನು ಅರಣ್ಯ ಉಳಿಸಬಾರ್ದು ಅಥವಾ ಒಟ್ಟು ವಿಶ್ವಸಂಸ್ಥೆಯ ಲೆಕ್ಕದಲ್ಲಿ ಎಷ್ಟು ಪರ್ಸೆಂಟೇಜ್ ಅರಣ್ಯ ಇರಬೇಕು ಅಂತ ಹೇಳುವಂತಹ ಏನು ಒಪ್ಪಂದ ಆಗಿದೆ ಅದು ಮತ್ತು ಪರಿಸರದ ದೃಷ್ಟಿಯಿಂದಲೂ
ಬೇಕು ಅಂತ ಹೇಳುವಂಥದ್ದು ನಮ್ಮ ಒತ್ತಾಯ ಇದ್ದರೂ ಕೂಡ ಇವತ್ತು ಅರಣ್ಯ ಇಲಾಖೆ ಅಂತ ಹೇಳುವಂತಹ ಸ್ಥಳದಲ್ಲಿಯೇ ಈ ಎಲ್ಲ ಮಂದಿಗೂ ಶಾಶ್ವತ ಪರಿಹಾರ ಕೊಡುವಷ್ಟು ರೆವಿನ್ಯೂ ಭೂಮಿ ಇದೆ. ರೆಕ್ಕೆದ ಒಂದು ಪ್ರಕರಣದಲ್ಲಿ ಜಂಟಿ ಸರ್ವೆ ಮಾಡಿದಾಗ ಅಲ್ಲಿ ಒತ್ತುವರಿ ಮಾಡಿಕೊಂಡು ಪಾರಂಪರಿಕವಾಗಿ ಇರುವವರಿಗೆ ಕೊಡುವಷ್ಟು ರೆವಿನ್ಯೂ ಭೂಮಿ ಸಿಕ್ಕಿದೆ. ಇಲ್ಲಿಯೂ ಕಳಂಜದಲ್ಲಿಯೂ ಸಿಗ್ತದೆ. ಮತ್ತು ಪೂರ್ತಿ ಆ ಪ್ರದೇಶವನ್ನು ಜಂಟಿಯಾಗಿ ಸರ್ವೆ ಮಾಡಿದರೆ ಖಂಡಿತವಾಗಿಯೂ ಜನರಿಗೆ ಶಾಶ್ವತ ಪರಿಹಾರ ಕೊಡುವಷ್ಟು ರೆವಿನ್ಯೂ ಭೂಮಿ ಅಲ್ಲಿ ಇದೆ, ಫಾರೆಸ್ಟ್ ಭೂಮಿಯನ್ನು ಹೊರತುಪಡಿಸಿ. ಹಾಗಾಗಿ ಸರ್ಕಾರವನ್ನು ನಾನು ಆಗ್ರಹಿಸ್ತೇನೆ, ಪೂರ್ತಿ ಈ ಪ್ರದೇಶವನ್ನು ಕಾಣಬಹುದು. ಈಗ ಮೊನ್ನೆದ್ದು ಕಳಂಜದ್ದೇ ಬಹುಶಃ ಒಂದು 2 ತಿಂಗಳು ಅದನ್ನೇ ಮಾಡಿದರೆ ಬೇಕಾದೀತು. ಆದರೆ ಹಾಗೆಂಥೇಳಿ ನಮಗೆ ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು, ಇಲಾಖೆಗಳಿಗೆ ಕಷ್ಟ ಆಗ್ತದೆ ಅಂತ ಹೇಳಿಕೊಂಡು ಜನರಿಗೆ ಸಮಸ್ಯೆಯನ್ನು ಮಾಡಬಾರದು. ಜನರು ಪ್ರತಿನಿತ್ಯವೂ ಕೂಡ ಜೀವವನ್ನು ಕೈಯಲ್ಲಿ ಹಿಡಿದುಕೊಂಡು ಫಾರೆಸ್ಟ್ ಇಲಾಖೆಯವರು ಯಾವಾಗ ಬರ್ತಾರೋ ಅಂತ ಹೇಳುವಂತಹ ಆತಂಕದಲ್ಲಿ ಬದುಕುವಂತಹ ಸ್ಥಿತಿ ನಿರ್ಮಾಣ ಆಗಬಾರದು ಅಂತ ಹೇಳುವಂಥದ್ದು ನಮ್ಮ ಒತ್ತಾಯ. ಎರಡನೇದು, ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಡೀಮ್ಡ್ ಫಾರೆಸ್ಟ್ ಅಂತ ಹೇಳುವಂತಹ ಸ್ಥಳದ ಬಗ್ಗೆ ಸರಿಯಾಗಿ ಪರಿಶೀಲನೆ ಮಾಡದೆ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ನೀಡಿದರ ಪರಿಣಾಮವಾಗಿ ಕುಮ್ಕಿ ಪ್ರದೇಶವನ್ನು ಕೂಡ ಒಳಗೊಂಡಂತೆ ಅದನ್ನು ಡೀಮ್ಡ್ ಫಾರೆಸ್ಟ್ ಅಂತ ಹೇಳುವ ಹೆಸರಿನಲ್ಲಿ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟದರ ಪರಿಣಾಮವಾಗಿ ಇವತ್ತು ಕುಮ್ಕಿದಾರರಿಗೂ ಕೂಡ ಶಾಶ್ವತ ಪರಿಹಾರವನ್ನು ಕೊಡುವಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ಇರಲಿಲ್ಲ. ಹಾಗಾಗಿ BJPಯ ಸರ್ಕಾರ ಇರುವಾಗ ಮತ್ತೆ ಪುನಃ ಸುಪ್ರೀಂ ಕೋರ್ಟಿಗೆ ಆ ಗೊಂದಲಗಳನ್ನು ನಿವಾರಿಸಿ ಹೊಸದಾಗಿ ಅಫಿಡವಿಟ್ ನೀಡಿದರ ಪರಿಣಾಮವಾಗಿ ಇವತ್ತು ಡೀಮ್ಡ್ ಫಾರೆಸ್ಟ್ ಅಂತ ಹೇಳುವಂತಹ ಸ್ಥಳಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಮತ್ತೆ ರೆವಿನ್ಯೂಗೆ ಕೊಡಬಹುದು ಅಂತ ಹೇಳುವಂತಹ ಸುಪ್ರೀಂ ಕೋರ್ಟಿನ ಅನುಮತಿ ಸಿಕ್ಕಿದೆ. ಇದು ನನಗೆ ಸಿಕ್ಕಿದ ಮಾಹಿತಿಯ ಪ್ರಕಾರ. ರೆವಿನ್ಯೂ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಠಾರಿಯವರು ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳನ್ನು ಒಟ್ಟಿಗೆ ಸೇರಿಸಿ ಯಾವುದೆಲ್ಲ ಭೂಮಿ ಡೀಮ್ಡ್ ಫಾರೆಸ್ಟಿಂದ ರೆವಿನ್ಯೂಗೆ ಬಂದಿದೆ ಅಂತ ಹೇಳುವಂತಹ ಮಾಹಿತಿಯನ್ನು ಕೊಡಲಿಕ್ಕಿದ್ದಾರೆ. ಆವಾಗಲೂ ಕೂಡ ಈ ಡೀಮ್ಡ್ ಫಾರೆಸ್ಟ್ನಲ್ಲಿ ಯಾರೆಲ್ಲ ಕೂತಿದ್ದಾರೆ ಅವರಿಗೂ ರೆವಿನ್ಯೂ ಇಲಾಖೆಯಿಂದ ಕೊಡುವಂತಹ ಹಕ್ಕುಪತ್ರ ಕೊಡುವಂತಹ ಸಾಧ್ಯತೆಗಳು ಬರ್ತದೆ. ಕೊನೆಯದಾಗಿ, ಮೊನ್ನೆಯ ಕಳಂಜ ಪ್ರಕರಣವನ್ನು ನಾನು ಕಾಂಗ್ರೆಸ್ಸಿನ ಮೇಲೆ ಆರೋಪ ಮಾಡ್ತೇನೆ. ಬಡವರ ಸಮಸ್ಯೆಯ ಬಗ್ಗೆ ರಾಜಕೀಯ ಮಾಡಬೇಡಿ. ನಿಮ್ಮ ಸಿಟ್ಟು ಮೊನ್ನೆಯ ಚುನಾವಣೆಯಲ್ಲಿ ಸೋತಿದ್ದೀರಿ ಅಂತ ಹೇಳುವ ಕಾರಣಕ್ಕೆ ಅಥವಾ ಶಾಸಕರ ಕೆಲಸದ ವೇಗವನ್ನು ನೋಡಿ ನಿಮಗೆ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ಆದರೆ ಶಾಸಕರ ಮೇಲಿನ ಸಿಟ್ಟನ್ನು ನೀವು ಬಡವರ ಮನೆ ತೆಗೆಯುವುದಕ್ಕೆ ಉಪಯೋಗ ಮಾಡಬೇಡಿ. ಬಡವರ ಸಮಸ್ಯೆಯ ಬಗ್ಗೆ ರಾಜಕೀಯ ಮಾಡಬೇಡಿ. ಬಡವರ ಹೆಸರನ್ನು ಹೇಳಿಕೊಂಡು ಅಧಿಕಾರ ಮಾಡಿರುವಂಥವರು ನೀವು. ಇವತ್ತು ಮೊನ್ನೆಯ ಪ್ರಕರಣದಲ್ಲಿ ಈ ಬಡವನ ಜೊತೆಗೆ ಪಕ್ಷಭೇದ ಮರೆತು ಎಲ್ಲ ರಾಜಕೀಯ ಪಕ್ಷದವರು ಮನೆ ತೆಗಿಬಾರದು ಅಂತ ಹೇಳುವ ನಿರ್ಣಯಕ್ಕೆ ಎಲ್ಲರ ಬೆಂಬಲವನ್ನು ಕೊಡಬೇಕಿತ್ತು. ಅದು ಬಿಟ್ಟು ಅರಣ್ಯ ಇಲಾಖೆಯ ಮಂತ್ರಿಗಳಿಗೆ ಒತ್ತಡ ಹಾಕಿ ಅಧಿಕಾರಿಗಳ ಮೂಲಕ ಆ ಮನೆಯನ್ನು ತೆಗೆಯುವಂತಹ ಪ್ರಯತ್ನವನ್ನು ಬೆಳ್ತಂಗಡಿಯ ಕಾಂಗ್ರೆಸ್ ಮಾಡಿದೆ ಅಂತ ಹೇಳುವಂತಹ ಆರೋಪವನ್ನು ನಾನು ಮಾಡ್ತೇನೆ. ಅವರ ಒತ್ತಡದ ಕಾರಣಕ್ಕೆ ಒಮ್ಮೆ ಅರಣ್ಯದ ಮಂತ್ರಿಗಳು ಒಪ್ಪಿ ಜಂಟಿ ಸರ್ವೆ ಆಗುವವರೆಗೆ ಮನೆ ತೆಗಿಬಾರದು ಅಂತೇಳಿ ಹೇಳಿದಂತಹ ನಿರ್ಣಯವನ್ನು ಯಾಕೆ ಬದಲಿಸಿದರು?
ಕೇವಲ ಒಂದು ಮನೆಗೆ ಮಾತ್ರ ಯಾಕೆ ಅದು ಆ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡ್ರು? ಆ ಸರ್ವೆ ನಂಬರದಲ್ಲಿ 300 ಮನೆಗಳಿರುವಾಗ. ಈ ಹಿನ್ನೆಲೆಯಲ್ಲಿ ನಾನು ಈಗಲೂ ಕಾಂಗ್ರೆಸ್ಸಿನವರ ಹತ್ರ ವಿನಂತಿಸ್ತೇನೆ, ನಿಮ್ಮ ಸರ್ಕಾರ ಬಂದಿದೆ, ನೀವು ಬಡವರ ಪರವಾಗಿ ಅಂತ ಹೇಳಿಕೊಂಡು ಜನರ ಇಲ್ಲಿ ನೀವು ಸೋತಿರಬಹುದು, ಆದರೆ ರಾಜ್ಯದಲ್ಲಿ ನಿಮಗೆ ಆಡಳಿತಕ್ಕೆ ಜನ ಕೊಟ್ಟಿದ್ದಾರೆ. ಅದನ್ನು ದ್ವೇಷ ರಾಜಕಾರಣಗಳಿಗೆ ಅಥವಾ ಶಾಸಕರ ಮೇಲೆ FIR ಹಾಕುವುದಕ್ಕೆ ಬದಲಾಗಿ ಬಡವರ ಪರವಾಗಿ ಶಾಸಕರು ನಿಂತ ಹಾಗೆ ನೀವು ಸಹ ನಿಂತು ಆ ಬಡವರಿಗೆ ನ್ಯಾಯ ಕೊಡುವ ದೃಷ್ಟಿಯಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಅಂಥೇಳಿ ಕಾಂಗ್ರೆಸ್ಸಿಗೂ ನಾನು ಒತ್ತಾಯ ಮಾಡ್ತೇನೆ. ಸರ್ಕಾರವಂತೂ ನನ್ನ ಮುಖ್ಯ ವಿಷಯ ಇಷ್ಟನ್ನೇ ಹೇಳಲಿಕ್ಕೆ ನಾನು ಇಷ್ಟಪಟ್ಟದ್ದು. ಆದರೆ ಇವತ್ತು ಕಾಂಗ್ರೆಸ್ಸಿನ ಪರಿಸ್ಥಿತಿ ನೋಡುವಾಗ ಬರ ಪರಿಹಾರವನ್ನು ಅಥವಾ ಬೇರೆ ಎಲ್ಲ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯವಾಗದೆ ಮತ್ತು ಅವರೊಳಗಿನ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಹೇಳುವಂತಹ ಕಚ್ಚಾಟದ ಮಧ್ಯೆ ಈಗ ಜನರ ಗಮನವನ್ನು ಈ ಎಲ್ಲ ಸಂಗತಿಗಳಿಂದ ಬೇರೆ ಕಡೆ ಸೆಳೆಯುವುದಕ್ಕೆ ಹುಲಿಯುಗರನ್ನು ಒಂದು ಕಾರಣವಾಗಿಟ್ಟುಕೊಂಡು ಸರಕಾರದ ಸೋಲನ್ನು, ಆಡಳಿತದ ಸೋಲನ್ನು ಮುಚ್ಚುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಬದಲಾಗಿ ಜನರ ಸಮಸ್ಯೆಗಳು, ಇದು ಈಗ ಈ ಅರಣ್ಯ ಅಥವಾ ಕುಮ್ಕಿ ಪ್ರದೇಶದ ಸಮಸ್ಯೆಗಳು ಏನಿದ್ದಾವೆ, ಇದು ಜನ ಸರಕಾರದಿಂದ ನಿರೀಕ್ಷೆ ಮಾಡುವಂತಹ ಒಂದು ಪರಿಹಾರ. ಈ ದೃಷ್ಟಿಯಲ್ಲಿ ಗಮನ ಕೊಡಬೇಕು ಅಂತ ಹೇಳಿ ನಾನು ಸರ್ಕಾರವನ್ನು ಒತ್ತಾಯಿಸ್ತೇನೆ. ಮತ್ತು ದ್ವೇಷ ರಾಜಕಾರಣಕ್ಕೋಸ್ಕರ ಜನರ ಪರವಾಗಿ ನಿಂತಹ ಶಾಸಕರ ಮೇಲೆ ವಿನಾಕಾರಣ FIR ಮಾಡಿರುವುದನ್ನು ಭಾರತೀಯ ಜನತಾ ಪಾರ್ಟಿ ಬೆಳ್ತಂಗಡಿ ಮತ್ತು ಶಾಸಕನಾಗಿ ನಾನು ಖಂಡಿಸ್ತೇನೆ. ಹಾಗೆ ಮಾಡುವುದಿದ್ದರೆ ತಾವೆಲ್ಲ ನೋಡಿರುವಂತೆ ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಮೇಲೆ ಕೈ ಮಾಡಿದ್ದಾರೆ, ನಾನು FIR ಮಾಡಬಹುದಿತ್ತು. ಆದರೆ ಒತ್ತಡದ ಕಾರಣಕ್ಕೆ ಏನೋ ಒಂದು ಸಣ್ಣ ಪುಟ್ಟ ಸಂಗತಿಗಳು ಆಗ್ತದೆ. ನಮಗೆ ಮುಖ್ಯ ಯಾವುದು ಅಂತೇಳಿ ಕೇಳಿದರೆ ಬಡ ಜನರಿಗೆ ಅವರ ಸಮಸ್ಯೆಗೆ ಪರಿಹಾರ ಸಿಗಬೇಕೇ ಹೊರತು ನಮ್ಮ ಒಂದು ಪ್ರತಿಷ್ಠೆಯನ್ನು ಅಲ್ಲಿ ಮುಂದೆ ಇಟ್ಟುಕೊಂಡು ಅಥವಾ ಅಧಿಕಾರಿಗಳ ಮೇಲೆ ಏನಾದರೂ ಮಾಡಬೇಕು ಇಲ್ಲ. ಅಧಿಕಾರಿಗಳು ಸರ್ಕಾರ ಏನು ಹೇಳ್ತದೆ ಅದನ್ನು ಮಾಡಬೇಕಾಗಿರುವವರು. ಸರ್ಕಾರ ಸರಿಯಾಗಿ ಸೂಚನೆ ಕೊಟ್ಟಿರ್ತಿದ್ರೆ, ಒತ್ತಡಕ್ಕೆ ಬೀಳದೆ ಮೊದಲು ತಗೊಂಡ ನಿರ್ಧಾರಕ್ಕೆ ಗಟ್ಟಿಯಾಗಿರ್ತಿದ್ರೆ ಇವತ್ತು ಈ ಪರಿಸ್ಥಿತಿಗೆ, ಈ ಗೊಂದಲವೇ ಇರ್ತಿರಲಿಲ್ಲ. ಅಲ್ಲ, ಅಷ್ಟರ ಮಟ್ಟಿಗೆ ನಮ್ಮ ಶಾಸಕರನ್ನು ಅವರು ಗುರುತಿಸಿದ್ದಾರೆ ಅಂತ ಹೇಳಿ ಆಯ್ತಲ್ಲ. ಯಾಕೆಂದರೆ ಶಾಸಕರ ನಿಲುವು ಅವರಿಗೆ ತಲುಪಿದೆ ಅಂತೇಳಿ ಆಯ್ತಲ್ಲ. ಇಲ್ಲಿ ಮಂಗಳೂರಿಗೆ ಬಂದಾಗ ಇಲ್ಲದಿದ್ದರೆ ಅವರು ಯಾಕೆ ಆ ಮಾತುಗಳನ್ನು ಹೇಳಬೇಕು? ಮತ್ತು ಅಷ್ಟು ಅನುಭವ ಇರುವಂತಹ ಮುಖ್ಯಮಂತ್ರಿಗಳು ಆ ರೀತಿಯಲ್ಲಿ ಅವರ ಜೊತೆಗೆ ಶಾಸಕರಾದವರನ್ನು ಸೋಲಿಸಿಯೇ ಶಾಸಕರಾದದ್ದು ನಮ್ಮ ಈಗಿನ ಶಾಸಕರು. ಅವರಿಗೆ ಎಷ್ಟು ಅನುಭವ ಇದ್ದರೂ ಕೂಡ ನಮ್ಮ ಶಾಸಕರು, ಹೊಸ ಶಾಸಕರು ಖಂಡಿತವಾಗಿಯೂ ಹೊಸ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಚ್ಚ ಹೇಳೋದ್ರಿಂದಾಗಿ ಇವರು ಬಚ್ಚ ಆಗುವುದಿಲ್ಲ. ಅಲ್ಲ, ಅಲ್ಲಿ ಈಗ ನಿರ್ಣಯ ಆಗಬೇಕು ಅಂತ ಹೇಳಿ ಆದರೆ ಆ 8,000 ಎಕರೆಯನ್ನೂ ಅವರು ಅಳತೆ ಸರ್ವೆ ಮಾಡಲೇಬೇಕು. ಅವರು ಮೊನ್ನೆ ಒಪ್ಪಿಕೊಂಡದ್ದು 309 ಸರ್ವೆ ನಂಬರ. 309 ಸರ್ವೆ ನಂಬರದಲ್ಲಿ 8,000 ಎಕರೆ ಇದೆ. ಅಲ್ಲ, ನಾನು ಹೇಳುವಾಗ ಈಗ ಎಂಟೈರ್ ಬೆಲ್ಟ್ ಇದೊಂದು ಕಾರಣವಾಗಲಿ. ಯಾವುದು? ಪಶ್ಚಿಮ ಘಟ್ಟ, ಮಲೆನಾಡಲ್ಲಿಯೂ ಈ ಸಮಸ್ಯೆ ಇದೆ. ಪಶ್ಚಿಮ ಘಟ್ಟದ ತಪ್ಪಲಲ್ಲಿ, ಮಲೆನಾಡಿನಲ್ಲಿ ಮೊನ್ನೆ ತೀರ್ಥಹಳ್ಳಿಯ ಆಚೆಯ ಶಾಸಕರುಗಳು ಕೂಡ ಹೇಳಿದ್ದಾರೆ, ನಮ್ಮಲ್ಲಿಯೂ ಇಂಥ ಪ್ರಕರಣಗಳಿದ್ದಾವೆ, ಅವರಿಗೂ ಪರಿಹಾರ ಕೊಡಿ, ಜಂಟಿ ಸರ್ವೆ ಮಾಡಿ ಅಂತ ಹೇಳುವಂಥ ಒತ್ತಾಯ ಇದೆ. ಮತ್ತು ನಾವು ಇದನ್ನು ಪಕ್ಷದ ವೇದಿಕೆಯಲ್ಲಿಯೂ ಇದನ್ನು ಪ್ರಸ್ತಾಪ ಮಾಡಿ ನಾವು ಜೊತೆಯಾಗಿ ಅಧಿವೇಶನದಲ್ಲಿ ಮತ್ತು ಸರ್ಕಾರದಲ್ಲಿ ನಾವು ಇದನ್ನು ಒತ್ತಾಯ ಮಾಡ್ತೇವೆ.
ನೋಡಿ, ಆವಾಗ ಯಾಕೆ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದರೆ, ಸುಪ್ರೀಂ ಕೋರ್ಟಿನಲ್ಲಿ ಹಿಂದಿನ ಸರ್ಕಾರ ಒಂದು ಅಫಿಡವಿತ್ತನ್ನು ಕೊಟ್ಟಿತ್ತು. ಆ ಅಫಿಡವಿತ್ತಿನಲ್ಲಿ ಈ ಯಾವುದೇ ಸ್ಥಳವನ್ನು ಜನರ ಬಗ್ಗೆ ಕೊಡುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಅದೆಲ್ಲವೂ ಫಾರೆಸ್ಟ್ ಅಂತೇಳಿ ಆಗಿ ಹೋಗಿತ್ತು. ಮಾಧುಸ್ವಾಮಿಯವರು ಕಾನೂನು ಮಂತ್ರಿ ಆಗಿರುವಾಗ ವಿಶೇಷವಾದಂತಹ ಮುತುವರ್ಜಿಯನ್ನು ತಗೊಂಡು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗುವ ದೃಷ್ಟಿಯಲ್ಲಿ ಇದರಿಂದ ಹೊರಗೆ ಬರುವಂಥದ್ದು. ಮತ್ತು ಒಂದಂತೂ ಖಂಡಿತ, ಕೆಲವೊಮ್ಮೆ ಆ ಸಮಸ್ಯೆಗಳು ಬಂದಾಗಲೇ ಅದರ ಸೀರಿಯಸ್ನೆಸ್ ಗೊತ್ತಾಗುವಂಥದ್ದು. ಈಗ ನಾನು ಅದಕ್ಕೆ ಹೇಳಿದೆ, ಕಳಂಜ ಪ್ರಕರಣವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಎಲ್ರಿಗೂ ಪರಿಹಾರ ಆಗುವ ದೃಷ್ಟಿಯಲ್ಲಿ ಸರ್ಕಾರ ಒಂದು ನಿಲುವು ತೆಗೆದುಕೊಳ್ಳಿ ಅಂತ ಹೇಳುವಂಥದ್ದು ನಮ್ಮದು ಒತ್ತಾಯ. 5 ವರ್ಷಗಳ ಕಾಲ ಕುಮ್ಕಿ ಭೂಮಿಗೆ ಪರಿಹಾರ ಕೊಡಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ನಾವು ತುಂಬ ಒತ್ತಾಯ ಮಾಡಿದ್ದೆವು. ನಮ್ಮ ಸರ್ಕಾರ ಇರುವಾಗ, ಅವರೀಗ ಒಂದು ಪ್ರಶ್ನೆ ಕೇಳಿದ್ರಲ್ಲ, ನಿಮ್ಮ ಸರ್ಕಾರ ಇರುವಾಗ ಏನು ಮಾಡಿದ್ರಿ ಅಂಥೇಳಿ. ಮೊನ್ನೆಯ ಸರ್ಕಾರ ಅಲ್ಲ, ಅದರ ಹಿಂದಿನ ಸರ್ಕಾರ VS ಆಚಾರ್ಯ ಇರುವಾಗ 5 ಎಕರೆ ಕೊಡುವ ದೃಷ್ಟಿಯಲ್ಲಿ ಎಲ್ಲವೂ ಗಜೆಟ್ ನೋಟಿಫಿಕೇಷನ್ ಆಗಿ ರಾಜ್ಯಪಾಲರ ಒಂದು ಸಹಿಗೆ ಮಾತ್ರ ಬಾಕಿ ಇತ್ತು. ಅದಾಗಲಿ ಮೂಲಗೇಣಿಯ ಸಂಗತಿ ಆಗಲಿ ಎಲ್ಲವನ್ನು ರೆಡಿ ಮಾಡಿಕೊಂಡು ಅಲ್ಲಿ ಹೋಗುವಾಗ ಮೂಲಗೇಣಿದ್ದು ಕೋರ್ಟಿಗೆ ಹೋಗಿದೆ ಅಂತ ಹೇಳುವ ಕಾರಣಕ್ಕೆ ನಿಂತು ಹೋಯಿತು. ಅಂದರೆ ಅಲ್ಲಿ ಕೋರ್ಟಿಂದ ಸ್ಟೇ ಸಿಕ್ಕಿತು. ಇಲ್ಲಿ ಹಂಸ ಭಾರದ್ವಾಜರು ರಾಜ್ಯಪಾಲರಾಗಿದ್ದವರು ಇದಕ್ಕೆ ಚುನಾವಣೆ ಹತ್ತಿರ ಬಂದಿತ್ತು. ಆವಾಗ ಇದಕ್ಕೆ ದಸ್ಖತ್ ಹಾಕಿದರೆ ಅದರ ಪರಿಣಾಮ, ಅದರ ಲಾಭ ರಾಜಕೀಯವಾಗಿ BJPಗೆ ಸಿಗ್ತದೆ ಅಂತ ಹೇಳೋ ಕಾರಣಕ್ಕೆ ಅವರು ಹಾಕಲಿಲ್ಲ. ಆದರೆ ಅವರ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಫಿಡವಿಟ್ ಹಾಕಿದರ ಪರಿಣಾಮ ಎಷ್ಟು ಲೆಂತಿ ಹೋಯಿತು ಅಂತೇಳಿ ಕೇಳಿದರೆ, ನಮ್ಮ ಸರ್ಕಾರದ 5 ವರ್ಷದಲ್ಲಿಯೂ ಆ ಡೀಮ್ಡ್ ಫಾರೆಸ್ಟಿಂದ ಆ ಪ್ರದೇಶವನ್ನು ರೆವಿನ್ಯೂ ಇಲಾಖೆಗೆ ಮತ್ತೆ ವರ್ಗಾವಣೆ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ನಮ್ಮ ಸರ್ಕಾರ ಮುಗಿಯುವ ಹೊತ್ತಿಗೆ ಮಾಧುಸ್ವಾಮಿಯವರ ಪ್ರಯತ್ನದ ಕಾರಣಕ್ಕೆ ಡೀಮ್ಡ್ ಫಾರೆಸ್ಟಿಂದ ಅದು ಈಗ ರೆವಿನ್ಯೂ ಇಲಾಖೆಗೆ ಮತ್ತೆ ಪುನಃ ಬಂದಿದೆ. ಈಗಿನ ಸರ್ಕಾರದ ಕೆಲಸ ಅದು. ರೆವಿನ್ಯೂ ಇಲಾಖೆಗೆ ಬಂದಂತಹ ಭೂಮಿ ಯಾವುದು, ಏನು, ಎಂಥದ್ದು ಅಂತ ಹೇಳುವಂಥದ್ದನ್ನು ಗುರುತಿಸಿ ಫಾರೆಸ್ಟಿಂದ ಅದನ್ನು ಹೊರಗೆ ತೆಗೆದು ಕುಮ್ಕಿದಾರರಿಗೆ, ಒತ್ತುವರಿದಾರರಿಗೆ ಕೊಡುವಂತಹ ದೃಷ್ಟಿಯಲ್ಲಿ ಸರ್ಕಾರದ ಕಡೆಯಿಂದ ಪ್ರಯತ್ನ ಆಗಬೇಕು. ಪ್ರಯತ್ನ ಮಾಡಿದರೆ ಆಗುವುದಿಲ್ಲ ಅಂತೇಳಿ ಕೇಳಿದರೆ ರೆಕ್ಕೆದ ಉದಾಹರಣೆ ಇದೆ. ನೀವು ನಮ್ಮ ಶಾಸಕರ ಹತ್ರ ಕೇಳಿದರೆ ಸ್ಪಷ್ಟವಾಗಿ ಸಿಗ್ತದೆ. ಯಾಕೆ ನೆರೆಯದಲ್ಲಿ ಆಗಿದೆ. ಪಾರಂಪರಿಕವಾಗಿ ಎಷ್ಟೋ ವರ್ಷಗಳಿಂದ 3-4 ತಲೆಮಾರುಗಳಿಂದ ಇದ್ದವರಿಗೆ ಈಗ ಡಿನೋಟಿಸ್ ಕೊಡುವಂತಹ ಸ್ಥಿತಿಗೆ ಬಂದಿದೆ. ಹಾಗಾಗಿ ನಾನು ಈಗಲೂ ಒತ್ತಾಯ ಮಾಡುವಾಗ ಇವತ್ತಿಂದ ನಾಳೆಗೆ ಆಗ್ತದೆ ಅಂತೇಳಿ ಹೇಳುವುದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಇದರದ್ದು ಪ್ರಾರಂಭ ಆಗಬೇಕು. ಪ್ರಾರಂಭ ಮಾಡಿದರೆ ಸಾಮಾನ್ಯವಾಗಿ ಹೇಗೆ ಅಂತೇಳಿದರೆ, ನನ್ನ ಹೆಗಲಿನ ಜವಾಬ್ದಾರಿಯನ್ನು ತಪ್ಪಿಸುವುದೇ ನೋಡುವುದೇ ಹೊರತು ಆ ಜವಾಬ್ದಾರಿ ತಗೊಂಡು ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳುವಂಥದ್ದು ಮಾಡಿದರೆ ಇವತ್ತಿಗೂ ಅದನ್ನು ಮಾಡಲಿಕ್ಕೆ ಸಾಧ್ಯ. ಪ್ರಾರಂಭ ಆಗಲಿ, ಒಂದೊಂದೇ ಸರ್ವೆ ನಂಬರದಿಂದ ಆಗಲಿ. ಅಲ್ಲಿಯವರೆಗೆ ಯಾರನ್ನು ಒಕ್ಕಲು ಮಾತ್ರ ಎಬ್ಬಿಸಬೇಡಿ. ಒಕ್ಕಲು ಎಬ್ಬಿಸುವುದಿಲ್ಲ ಅಂಥೇಳಿ ಕೊಟ್ಟಂತಹ ಅಧಿಸೂಚನೆಯೇ ಇಲ್ಲಿ ಇದೆ. ನಾನು ದಯವಿಟ್ಟು ಪತ್ರಕರ್ತರ ಹತ್ರ ವಿನಂತಿ ಮಾಡ್ತೇನೆ, ಈ ಅಧಿಸೂಚನೆಯನ್ನು ಎಷ್ಟು ಸ್ಪಷ್ಟವಾಗಿ, ಇದೇನು ನಮ್ಮ ಸರ್ಕಾರ ಮಾಡಿದ್ದಲ್ಲ, ಯಾವುದೇ ಸರ್ಕಾರ ಮಾಡಿದರೂ ಇದು ಒಳ್ಳೆಯದೇ. ಇದು ಮಾಡಿದ ಕೆಲಸ ಏನಿದೆ ಒಳ್ಳೆಯದೇ. ಒಂದು ಅರ್ಥದಲ್ಲಿ 3 ಎಕರೆಗಿಂತ ಕಡಿಮೆ ಇರುವವರಿಗೆ ಒಂದು ಬದುಕಿಗೆ ಒಂದು ವಿಶ್ವಾಸವನ್ನು ಕೊಟ್ಟಿದೆ ಇದು. ಯಾರು ನಮ್ಮ ಜಯಚಂದ್ರರು ಆವಾಗ ಕಾನೂನು ಮಂತ್ರಿಗಳಾಗಿದ್ದರು ಸಿದ್ದರಾಮಯ್ಯರವರ ಸರ್ಕಾರದಲ್ಲಿ. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್, ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ, ಮಹಿಳೆಯರಿಂದಲೇ ಚಾಲನಾ ತರಬೇತಿ, ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9663606966, 8792894116, 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ.